ಸೊಲ್ಬೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಚಂದ್ರಿಕಾ ನಾಗರಾಜ್ ರೌಡಿ ಶೀಟರ್ ಬೊಕ್ಕ ಹಿಂದೂ ಸಂಘಟನೆನ ನಾಯಕಿ ಸುಹಾಸ್ ಶೆಟ್ಟಿನ ಕೆರ್ನ ಕೇಸಿಗೆ ಸಂಬಂಧ 8 ಜನ ಆರೋಪಿಗಳನ್ನು ಪೊಲೀಸರು ಪತ್ತಿದರೆಂದು ಕುಟ್ಲಡು ಪಣ್ಣನ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಶಾಂತಿ ಎಡ್ಡೆ ವ್ಯವಸ್ಥೆ ಕಾತುನಿಯರೆ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ನು ಕಟ್ಟುಡೊಂದು ಪಂತೆರು. ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಶನಿವಾರ ಕುಡ್ಲಗ ಬತ್ತಿನಾರು ಬೇತೆ ಸಭೆಯನ್ನು ನಡಪಾದು ಬೇತೆ ಮಾಹಿತಿಯನ್ನು ದೆತ್ತು ನಡೆದು ಬೊಕ್ಕ ಪೊಲೀಸ್ ಕಮಿಷನರ್ ಆಫೀಸರ್ ಸುದ್ದಿಕೂಟ ನಡಪಾದು ರೌಡಿ ಬೊಕ್ಕ ಹಿಂದೂ ಸಂಘಟನೆದ ನಾಯಕಿ ಸುಹಾಸ್ ಶೆಟ್ಟಿನ ಕೇರ್ನ ಕೇಸಿಗೆ ಸಂಬಂಧ 8 ಜನ ಆರೋಪಿలను ಪೊಲೀಸರು ಬಂಧನ ಮಲ್ತದೆರೆದು ಪಂಡೆರು. ಸುಹಾಸ್ ಶೆಟ್ಟಿನ ಕೇರ್ನ ಬೊಕ್ಕ 5 రెడ్డిన దుంబు కూటదక్ల సేర్తు అష్రఫ్ పన్పునరిను కేర్న సంగతులు కరావళిడు శాంతి పాలನೆ బొక్క ಕಾನೂನು ಎಡ್ಡೆ ವ್ಯವಸ್ಥೆಗೂ ಸವಾಲಾತುಂಡು. ಸುಹಾಸ್ ಶೆಟ್ಟಿನ ಕೇರ್ನ ಕೇಸಿಡು 8 ಜನನು ಬೊಕ್ಕ ಅಷ್ರಫ್ನ ಕೇರ್ನ ಕೇಸಿಗೆ ಸಂಬಂಧ 21 ಜನಕ್ಲೆನು ಪತದಂಡು ಡಾಕ್ಟರ್ ಜಿ ಪರಮೇಶ್ವರ್ ಪಂಡೆರು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಲು ಕೋಮು ವಾದೋಡ್ದಾವರ ರಾಷ್ಟ್ರದ ಗಮನವೊಯ್ತುಂದುಂಡು. ಅಂಚಾದು ಶಾಂತಿ ಎಡ್ಡೆ ವ್ಯವಸ್ಥೆ ಕಾತೋನಿಯರೆ ನಕ್ಸಲ್ ನಿಗ್ರಹ ಪಡೆದ ಮಾತರಿಡು ಆಂಟಿ ಕಮ್ಯೂನಲ್ ಟಾಸ್ಕ್ ಫೋರ್ಸ್ನು ಈ 2 ಜಿಲ್ಲೆಲಿಗೂ ಸಂಬಂಧಪಟ್ಟದು ಕಟ್ಟುಂಡು. ದಿನನಿತ್ಯದ ಪೊಲೀಸರ ಎಡ್ಡೆಡು ಇದೊಂದು ಈ ಕಾರ್ಯಪಡೆ ಕಾರ್ಯಮಲ್ಪರೆ ಉಂಡು. ಐಚಿ ಅತ್ತಂಡ 5 ಮಿತ್ತ ಮಟ್ಟದ ಅಧಿಕಾರಿ ಇಂದೆಕ್ ದುಂಬಾಳ್ತೆ ವಹಿಸುವೆರು. ಐಕ್ ವಿಶೇಷ ಅಧಿಕಾರ ಉಂಡೂದು ಮಂತ್ರಿಯರು ಪಂಡೆರು. ಅಷ್ರಫ್ನ ಕೇರ್ನ ಕೇಸಿಡು 21 ಜನಕ್ಲೆನು ಪತ್ತದುಂಡು. ಗೆಜಲ್ಪುನಂಚಿನ ಭಾಷಣ ಅತ್ತಂಡ ಪಾತುರలను ಪನ್ಪುನಕ್ಲೆನ ಮಿತ್ ಕ್ರಮದೊತುನಿಯರೆ ಸೂಚನೆ ಕೊರ್ತುಂಡು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತೆರಿಪಾಯರು. ಸುಮಾರು 8 ಜನ ಈ ಕೃತ್ಯದಲ್ಲಿ ಭಾಗವಹಿಸಿದಂಥವ್ರನ್ನ ನಮ್ಮ ಪೊಲೀಸ್ ಇಲಾಖೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸುಮಾರು ವರ್ಷಗಳಿಂದ ಈ ಕಮ್ಯುನಲ್ ವೈಲೆನ್ಸ್, ಕೋಮುವಾದದ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನು ಸೆಳೆದಿದೆ. ಈ ಬಾರಿ ಕೂಡ ಈ ಘಟನೆ ಆದಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಇದು ಮತ್ತೆ ಮರುಕಳಿಸಿದೆ ಅನ್ನುವಂಥ ಭಾವನೆ ಬಂದಿರಬಹುದು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು, ಜನ ಶಾಂತಿಯಿಂದ ಇಲ್ಲಿ ಬದುಕಬೇಕು. ಏನೋ ಒಬ್ಬ ಅಶ್ರಫ್ ಅಂತಕ್ಕಂಥವನನ್ನು ಕೊಲೆ ಮಾಡಿದ್ದಾರೆ. ಆ ಘಟನೆ, ಈ 2 ಘಟನೆಗಳು ಮತ್ತೆ ಈ ಕೋಮು ಸೌಹಾರ್ದಕ್ಕೆ ಸವಾಲಾಗಿ ನಿಂತಿದ್ದಾವೆ. ಈಗಾಗಲೇ ನಾನು ಹೇಳಿದಾಗೆ 8 ಜನರನ್ನು ಈ ಸುಹಾಸ್ ಶೆಟ್ಟಿ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅಶ್ರಫ್ ಕೇಸ್ನಲ್ಲಿ ಸುಮಾರು 21 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನು ಹಾಳು ಮಾಡೋದಕ್ಕೆ ಅಂಥ ದುಷ್ಟ ಶಕ್ತಿಗಳಿಗೆ ನಾವು ಬಿಡೋದಿಲ್ಲ. ಸುರುಕು ಅಟ್ಟೆದ ಕೋಣೆ ತೂದು ಎಡ್ಡೆ ತೆನಸು ಕೊರ್ತು ಗಿರಾಕ್ಲೇನು ಪಾತೆರ್ ಪಾವುನವು ಪ್ರಭಾಕರ ಪೂಜಾರಲೆಕ್ ದೇವಿರ್ ಕೊರ್ನ ಆಸ್ತಿಂದು ಬೈತೂರ್ದ ದುಂಬುದ ಶಾಸಕೇರ್ ಗೋಪಾಲ ಪೂಜಾರಿ ಪಂತೆರ್ ಹೆಜಮಾಡಿ ಟೋಲ್ ಗೇಟ್ ಕೈತಲು ಶಿವಸಾಗರ್ ಕಾಂಪ್ಲೆಕ್ಸ್ ಹೋಟೆಲ್ ಉದಿಪನ ಲೆಸಿಡ್ ಗುರ್ಕಾರ್ಮೆ ವಹಿಸಿದ 6 ಪಾತೆರಿಯರು. ಉಡುಪಿ ಜಿಲ್ಲೆ ಹೆಜಮಾಡಿ ಟೋಲ್ ಗೇಟ್ ಕೈತಲು ಶಿವಸಾಗರ್ ಕಾಂಪ್ಲೆಕ್ಸ್ ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ವೆಜ್ ರೆಸ್ಟೋರೆಂಟ್ ಉದಿಪನಲೇಸು ಶುಕ್ರವಾರ ನಡೆದಿದೆ. ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟುಗೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ವೆಜ್ ರೆಸ್ಟೋರೆಂಟ್ ಇಂಜ ಬೇತೆ ವಿಭಾಗಲೇನು ಬಿನ್ನೇರು ಉದಿಪನ ಮಲ್ತು ನಡೆದ ಬೊಕ್ಕ ಸಭಾಲೇಸು ನಡೆದಿದೆ.
ಹೋಟೆಲ್ ಶಿವಸಾಗರ್ ನಿರ್ದೇಶಕರು ಪ್ರಭಾಕರ ಪೂಜಾರಿ ಬಿನ್ನೇರಿನ ಮಾತೆದುಕೊಂಡು ಮರ್ಯಾದೆ ಮಲ್ತಿರು. ಬೈಂದೂರು ವಿಧಾನಸಭಾ ಕ್ಷೇತ್ರದ ದುಂಬುದ ಶಾಸಕರು ಗೋಪಾಲ ಪೂಜಾರಿ ಗುರುಕಾರ್ಮಿಡ್, ಶಾಸಕರು ಸುರೇಶ್ ಶೆಟ್ಟಿ ಗುರ್ಮೆ, ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಇಂಚ ಮಲ್ಲ ಬಿನ್ನಿರಿ ಇತ್ತದು ಸಭಾಲಿ ಸೂದಿಪನಾಡು. ವಿನಯ್ ಕುಮಾರ್ ಸೊರಕೆ ಪಾತಿರ್ದು ಒಡಿಪುದಕ್ಲು ಹೋಟೆಲ್ ಉದ್ಯಮಗಳು ಅಪೂರ್ವ ಸಾಧನೆ ಮಲ್ತದ. ರಾಜ್ಯ ದೇಶದ ಮಾತಕಡೆಟ್ಲ ಒಡಿಪು ಹೋಟೆಲ್ ಉಂಡು. ಒಡಿಪು ಜಿಲ್ಲೆಗೆ ಮಲ್ಲ ಆಧಾರ ಕುಂದ ಹೋಟೆಲ್ ಉದ್ಯಮ ಅಂತ ಕಂಡಿರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತ್ನ ಗರಡಿ ದರ್ಶನ ಪೂಜಾರಿ, ಕೋಟಿ ಪೂಜಾರಿ ಸೂಡ, ಯಕ್ಷಗಾನ ರಂಗದ ಪುದರ್ಪೋಯ್ ಕಲಾವಿದರು ಸೀತಾರಾಮ ಕುಮಾರ್ ಕಟೀಲ್, ಗರಡಿ ಪೂಜಾರಿ ಗುರುರಾಜ ಪೂಜಾರಿಯರ್ನ ಬದಲು ಅರನ ಬುಡಿದಿ ನೀತ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರೆ. ಶಾಸಕರು ಸುರೇಶ್ ಶೆಟ್ಟಿ ಗುರ್ಮೆ, ವಿನಯ್ ಕುಮಾರ್ ಸೊರಕೆ, ಕಾಪು ಯೋಜನಾ ಪ್ರಾಧಿಕಾರದ ಗುರುಕಾರ್ಯರು ವಿಕ್ರಮ್ ಕಾಪು, ಗುರುಕರ್ಮ ವಹಿಸಿದ ಗೋಪಾಲ ಪೂಜಾರಿ ಬೊಕ್ಕ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಗುರುಕಾರ್ಯರು ಡಾಕ್ಟರ್ ರಾಜಶೇಖರ ಕೋಟ್ಯನ್ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರೆ. ಸುರೇಶ್ ಶೆಟ್ಟಿ ಪಾತಿರ್ದು ಬೊಂಬೈಗೆ ಎಲ್ಯ ಪ್ರಾಯುಡೆ ಪೋದು ಪಗೆಲು ಕೆಲಸ ಮಲ್ತದು, ರಾತ್ರಿ ಶಾಲೆ ಕಲಿತದು ಸಾಧನೆ ಮಲ್ತನ ಸರಳ ಸಜ್ಜನಿಕೆದ ಕುಟುಂಬ ಪ್ರಭಾಕರ ಪೂಜಾರಿಯಿಂದ ಪಂಡೇರು. ಗೋಪಾಲ ಪೂಜಾರಿ ಗುರ್ಕಾರ್ಮೆದ ಪಾತ್ರ ಪಂಡದು ಶುರೂಕು ಅಟ್ಟಿಲ್ದ ಕೋಣಿತುದು ಎಡ್ಡೆ ತೆನಸು ಕೊಡ್ದು ಗಿರಾಕಲಿನ ಪಾತ್ರ ಪವನವು ದೇವೇರು ಪ್ರಭಾಕರ ಪೂಜಾರ್ಲೆ ಕೊರ್ನ ಆಸ್ತಿ ಕೆಲಸದಾಗ್ಲಿ ನಮ್ಮ ಕುಟುಂಬದಾಗ್ಲಿ ತೂವೋನು ಕಂಡಿರು. ನಮ್ಮ ಕೂಡಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ, ಒಡಿಪುದ ದುಂಬುದ ಶಾಸಕರು ರಘುಪತಿ ಭಟ್, ಯತೀಶ್ ಶೆಟ್ಟಿ, ದಯಾನಂದ, ಮೋಹನ್, ವಾಮನ್ ಕೋಟ್ಯನ್, ಗೀತಾಂಜಲಿ, ಕೇಶವ ಕುಂದರ್ ಇಂಚ ಬೇತೆ ಬೇತೆ ವಲಯದ ನಾಯಕರು ಬಿನ್ನೇರಾದ ಪಾಲ್ದೆ ತುಂಡಿರು. ಹೆಚ್ಚಿನ ನಿಮಿಷ ಹೋಟೆಲ್ ಉದ್ಯಮದಲ್ಲಿ ನಾವು ಅಪೂರ್ವವಾದಂಥ ಸಾಧನೆಯನ್ನು ಮಾಡಿದ್ದೇವೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗೆ ಹೋಗ್ತಾ ಇದ್ದೇನೆ, ಪ್ರತಿ ಕಡೆಯಲ್ಲಿ ಕೂಡ ಉಡುಪಿ ಹೋಟೆಲು ಅದು ಮಾತ್ರ ಇಲ್ಲಿಗೆ ಮಾತ್ರ ಸೀಮಿತ ಆಗಲಿಲ್ಲ, ಕರ್ನಾಟಕ ರಾಜ್ಯಕ್ಕೆ ಮಾತ್ರ. ಅದು ಇಡೀ ದೇಶದಲ್ಲಿ ನೋಡಿದರೆ ನಮ್ಮ ಮುಂಬೈ ಅಂತ ಊರಲ್ಲಿ 1800ಕ್ಕಿಂತ ಮಿಕ್ಕಿ ಉಡುಪಿ ಹೋಟೆಲ್ ಉಂಟಂತೆ. ಅದೇ ರೀತಿಯಲ್ಲಿ ದೆಹಲಿ ನೋಡ್ಬೋದು, ರಾಷ್ಟ್ರದ ನಾನಾ ಕಡೆಗಳಲ್ಲಿ ಅಥವಾ ಜಗತ್ತಿನಾದ್ಯಂತ ಕೂಡ ಸಾಕಷ್ಟು ಪ್ರಖ್ಯಾತಿಯನ್ನು ನಾವು ಉಡುಪಿ ಹೋಟೆಲ್ನವರು ನಾವು ಪಡ್ಕೊಂಡಿದ್ದೇವೆ. ಶಿಕ್ಷಣ ಇರ್ಬೋದು ಅಥವಾ ಬೇರೆ ಬೇರೆ ಹಂತಗಳಲ್ಲಿ ಇರ್ಬೋದು, ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರ್ಬೋದು, ನಾನಾ ರೀತಿಯಲ್ಲಿ ನಾವು ಮುಂಚೂಣಿಯಲ್ಲಿರುವಂಥ ಸಮಯದಲ್ಲಿ ಕೂಡ ಹೋಟೆಲ್ ಉದ್ಯಮ ಕೂಡ ಅದು ದೊಡ್ಡ ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರಭಾಕರನ್ನ ಎಷ್ಟು ಎತ್ತರಕ್ಕೆ ಮೇಲಕ್ಕೆ ಏರ್ತಾರೋ ಅದನ್ನ ನೋಡ್ತಾ ನೋಡ್ತಾ ಸಂಭ್ರಮ ಪಟ್ಟಂತವ್ರು ನಾವು. ಬಹುಶಃ ಒಂದು ಅವರ ಸಾತ್ವಿಕ ತಪನೆ ಫಲ, ಅಪ್ರತಿಮ ಸಾಧನೆ ಅಮೃತ ಫಲ ಅಂತ ಭಾವಿಸ್ತೇವೆ. ಪ್ರಭಾಕರನ್ನ ಕೇವಲ ಅವರು ಮಾತ್ರ ಬೆಳೆದಲ್ಲ, ಅವರ ನಮ್ಮ ಬಾಯರವರು ಅವ್ರ ಬಗ್ಗೆ ಪರಿಚಯ ಮಾಡ್ತಾ ಹೇಳ್ತಾರೆ. ತುಂಬಾ ಕಷ್ಟಪಟ್ಟು ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡಂತವರು. ಬಾಲ್ಯದಿಂದಲೇ ಮುಂಬೈಗೆ ಹೋಗಿ ಹಗಲು ಹೊತ್ತಲ್ಲಿ ಕೆಲಸ ಮಾಡಿ ರಾತ್ರಿ ಶಾಲೆಗೆ ಹೋಗಿ ತನ್ನ ವಿದ್ಯಾಭ್ಯಾಸ ಪುಣ್ಯಾತ್ಮ. ಹಾಗಾಗಿ ಈ ಬದುಕು ಅವ್ರನ್ನ ಅವಮಾನಿಸಿದೆ, ಈ ಬದುಕು ಅವ್ರನ್ನ ಅನುಮಾನಿಸಿದೆ. ಇವತ್ತು ಅದೇ ಬದುಕು ಅವರು ಸನ್ಮಾನಿಸ್ತಾ ಇದೆ. ಬಹಳ ಶುಚಿತ್ವ ಮತ್ತು ತಿಂಡಿ, ಒಳ್ಳೆ ತಿಂಡಿಗಳನ್ನು ಕೊಟ್ಟಾಗ ಗ್ರಾಹಕರನ್ನ ಆಕರ್ಷಣೆ ಮಾಡ್ತಕ್ಕಂಥ ಕೆಲಸ ಪ್ರಭಾಕರ್ ಪೂಜಾರಲ್ಲಿ ಆ ಗುಣ ಇದೆ. ಯಾರೇ ಬರಲಿ, ಎಷ್ಟೇ ರಶ್ ಇರಲಿ, ಆ ಕಸ್ಟಮರ್ನ ಮಾತಾಡಿಸೋ ರೀತಿ ಇದೆ ಅಲ್ಲ, ಅದೇ ದೊಡ್ಡ ಆಸ್ತಿ ಅವರಿಗೆ, ದೇವರು ಕೊಟ್ಟ ಆಸ್ತಿ. ಕಸ್ಟಮರ್ನ ಬಂದ ತಕ್ಷಣ ಅವ್ರ ದೇವಸ್ಥಾನ ಬಂದ ಕೂಡಲೇ ಆ ದೇವ್ರ ಫೋಟೋಕ್ಕೆ ಪೂಜೆ ಮಾಡ್ತಾರೆ. ಪೂಜೆ ಆದಮೇಲೆ ಮೊದಲು ಹೋಗೋದು ಅವರು ಕಿಚನ್ನಿಗೆ. ಕಿಚನ್ನಲ್ಲಿ ಏನಾಗಿದೆ ಏನು ನೋಡಿ ಆದಮೇಲೆ ಗ್ರಾಹಕರನ್ನ ಮಾತಾಡ್ಸ್ಲಿಕ್ಕೆ ಬರ್ತಾರೆ. ನಾನು ಅದೆಲ್ಲದಕ್ಕಿಂತ
ಆ ಸಿಬ್ಬಂದಿಗಳನ್ನ ನೋಡುವ ರೀತಿ. ಎಲ್ಲ ಹೋಟ್ಲ್ ಎಲ್ಲರೂ ಮಾಡ್ತಾರೆ, ಆದರೆ ಪ್ರಭಾಕರ್ ಪೂಜಾರಿ ಆ ರೀತಿ ಅಲ್ಲ. ಸಿಬ್ಬಂದಿಗಳು ಸಹ ನಮ್ಮ ಕುಟುಂಬದವರು ಹಾಗೆ ಎಂಥ ಪ್ರೀತಿಯಿಂದ ಸಿಬ್ಬಂದಿಗಳನ್ನ ನೋಡ್ತಾರೆ ಅನ್ನೋದನ್ನ ನಾನು ಕಣ್ಣಾರೆ ಹೋಗಿ ನೋಡ್ಕೊಂಡು ಬಂದಿದ್ದೇನೆ. ಅಂತ ರೀತಿಯಲ್ಲಿ ಶಿವಸಾಗರನ್ನ ಕಟ್ಟಿ ಬೆಳೆದವರು. ವಿಟ್ಲ ಅಳಿಕೆ ಗ್ರಾಮ ಸುತ್ತುದ ಪೆರುವಾಯಿ ಫಾತಿಮಾ ಮಾತಿನ ದೇವಾಲಯ ಸುತ್ತುಡು ಹೊಸದಾದ ಕಟ್ಟದ್ನ ಫಾತಿಮಾ ಮಾತಾ ಸಮುದಾಯ ಭವನ ಮೇ 5 ಉದೀಪನ ಆಪಣೊಂದು ಧರ್ಮಗುರು ಸೈಮನ್ ಡಿಸೋಜ ಪಂತೆರ. ವಿಟ್ಲದ ಪೆರುವಾಯಿ ಫಾತಿಮಾ ಮಾತೆ ಎಂಗ್ರೇಜ್ದ ಧರ್ಮಗುರು ಸೈಮನ್ ಡಿಸೋಜ ಸುದ್ದಿಕೂಟುಡು ಪಾತಿರದು. ಬಂಟ್ವಾಳ ತಾಲೂಕು ವಿಟ್ಲ ಅಳಿಕೆ ಗ್ರಾಮ ಸುತ್ತುದ ಪೆರುವಾಯಿ ಫಾತಿಮಾ ಮಾತೆ ಇಂಗ್ರೇಜ್ ಸುತ್ತುಡು ಹೊಸ ಫಾತಿಮಾ ಮಾತಾ ಸಮುದಾಯ ಭವನ ಮೇ 5 ಉದಿಪನಾಪುಡು ಆನೆ ಕಾಂಡೆ 15 ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಗುರು ಕಾರ್ಯರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ದುಂಬಾಳ್ತಿಡು ಪವಿತ್ರ ಬಲಿ ಪೂಜೆ ನಡಪೆರೆತ್ತದು. ಕಾಂಡೆ 10 ಗಂಟೆಗೆ ಸಮುದಾಯ ಭವನ ಉದಿಪನ ಮಲ್ತದು ಆಶೀರ್ವಚನ ಮಲ್ಪು ಇರಂದು ಬಂಡಿರು. ಕರ್ನಾಟಕ ವಿಧಾನಸಭೆ ಗುರುಕಾರ್ಯರು ಯುಟಿ ಖಾದರ್ ಫರೀದ್ ಮಲ್ಲ ಬಿನ್ನಿರಾದ ಪಾಲ್ದೆ ತೊನ್ವಿರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಪಾಲ್ದೆ ತೊನ್ವಿರು ಅರ್ಪಂಡಿರು. 1.25 ಕೋಟಿ ರೂಪಾಯಿ ಖರ್ಚಿಡು ಫಾತಿಮಾ ಮಾತಾ ಸಮುದಾಯ ಭವನ ಕಟ್ಟದಿತ್ತದು. ಆಜ್ನೂದು ಸೀಟು ಉಂಡು ಸಜ್ಜದ ಪಾರ್ಕಿಂಗ್ ವ್ಯವಸ್ಥೆ, ಎಡ್ಡೆ ಗಾಳಿ ಬುಲ್ಪದ ವ್ಯವಸ್ಥೆ, ಪಾಯ್ಖಾನೆ ಇಂಚ ಇತ್ತಿದ ಮಟ್ಟದ ಸಜ್ಜದ ವ್ಯವಸ್ಥೆ ಮಲ್ತದನೆಂದು ಧರ್ಮಗುರು ಸೈಮನ್ ಡಿಸೋಜ ತಿಳಿಪಾರು. ಎಂಗ್ರೇಜಿ ಪಾಲನಾ ಸಮಿತಿ ಒತ್ತುಗುರು ಕಾರ್ಯರು ಡೆನಿಸ್ ಮೊಂತೆರೋ, ಕಾರ್ಯಂತೆರೋ ವೈಲೆಟ್ ಕುವೆಲ್ಲೋ, ಸಮುದಾಯ ಭವನ ಕಟ್ಟೋಣ ಸಮಿತಿ ಸಂಚಾಲಕರು ಚಾರ್ಲ್ಸ್ ಡಿಸೋಜ ಬುಕ ಮಾಧ್ಯಮ ಸಮಿತಿ ಸಂಚಾಲಕರು ಎಡ್ವರ್ಡ್ ಡಿಸೋಜ ಬುಕ ಪ್ರವೀಣ್ ಡಿಸೋಜ ಸುದ್ದಿಕೂಟ ಹೊಡಿತೀರು. 4 ದಶಕಗಳ ಮೊದಲು ಈ ಪರಿಸರದ ನಮ್ಮ ಕ್ರೈಸ್ತ ಬಾಂಧವರು ತಮ್ಮ ಧಾರ್ಮಿಕ ಹಾಗೂ ಸಾಮಾಜಿಕ ಅಗತ್ಯತೆಗೋಸ್ಕರ ದೂರದ ವಿಟ್ಲ ಚರ್ಚಿಗೆ ಹೋಗ್ತಾ ಇದ್ದರು. 60 ಕುಟುಂಬಗಳನ್ನು ಸೇರಿಸಿ ಒಂದು ಚಿಕ್ಕ ಪ್ರಾರ್ಥನಾಲಯವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದರ ನಂತರ 1997 ಫೆಬ್ರವರಿ 11ರಂದು ಫಾತಿಮಾ ಮಾತೆಯ ದೇವಾಲಯ ಮುಚ್ಚಿರಪದವು ಪೆರುವಾಯಿ ಇದೊಂದು ಸ್ವತಂತ್ರ ಧರ್ಮ ಕೇಂದ್ರವಾಗಿ ರೂಪುಗೊಂಡಿತ್ತು ಹಾಗೂ ಫಾದರ್ ಹರ್ಬರ್ಟ್ ನೊರೋಣ್ಣ ಅವರು ಈ ಧರ್ಮ ಕೇಂದ್ರದ ಸ್ಥಾಪಕ ಧರ್ಮಗುರುಗಳಾಗಿ ನೇಮಿಸಲ್ಪಟ್ಟರು. ಈಗ ಪ್ರಸ್ತುತ ನಮ್ಮ ಫಾತಿಮಾ ಮಾತಾ ದೇವಾಲಯ ಪೆರುವಾಯಿ ಇಲ್ಲಿ 140 ಕ್ರೈಸ್ತ ಕುಟುಂಬಗಳಿವೆ ಹಾಗೂ ಎಲ್ಲ ಕ್ರೈಸ್ತ ಕುಟುಂಬಗಳ ಎಲ್ಲ ಸದಸ್ಯರು ಒಂದು ದೊಡ್ಡ ಕನಸುಗಳನ್ನು ಕಂಡಿದ್ದಾರೆ. ಒಂದು ಸಮುದಾಯ ಭವನದ ಒಂದು ದೊಡ್ಡ ಯೋಜನೆಯ ಕನಸು ಕಾರ್ಯರೂಪಕ್ಕೆ ತರಲು ಅವರು ಶ್ರಮಿಸ್ತಾ ಇದ್ದಾರೆ. ಕಲ್ಲಡ್ಕ ನೆಟ್ಲದ ಮೊಗರ್ನಾಡು ಸಾರಸೀಮಿತ ಶ್ರೀ ನಿಟಿಲಾಕ್ಷ ಸದಾಶಿವ ದೇವಸ್ಥಾನಡು ಐತಾರ ಅತಿ ಮಹಾರುದ್ರ ಯಾಗ ನಡಪುಂಡು. ಆ ಲೆಕ್ಕಡು 3 ದಿನ ದೀವೊನ್ನ ಕಾರ್ಯಕ್ರಮಟು ಸುರೂತ ದಿನ ಶುಕ್ರಾರ ಸದಾಶಿವ ದೇವರಿಗೂ ಶತರುದ್ರಾಭಿಷೇಕ ಅಟ್ಟನೆ ಮಲ್ತದಿದ್ದೇರು. ಬಂಟ್ವಾಳ ತಾಲೂಕು ಕಲ್ಲಡ್ಕ ನೆಟ್ಲದ ಮೊಗರ್ನಾಡ್ ಸಾರಸೀಮೆದ ಶ್ರೀ ನಿಟಿಲಾಕ್ಷ ಸದಾಶಿವ ದೇವಸ್ಥಾನಡು ಅತಿ ಮಹಾರುದ್ರ ಯಾಗ ಸಮಿತಿದ ನಿಲೆಟ್ ಅತಿ ಮಹಾರುದ್ರ ಯಾಗದ ಕಾರ್ಯಕ್ರಮಲು ಮೇ 2 ಮೂಜಿ ಬೊಕ್ಕ 4 ಜಿಂಚ ಮೂಜಿ ದಿನ ನಡತುಂದಿತ್ತದು. ಸುರೂತ ದಿನ ಶುಕ್ರಾರ ಕಾಂಡೆ ಗಣಪತಿ ಹವನ, ಸದಾಶಿವ ದೇವರಿಗೂ ಶತರುದ್ರಾಭಿಷೇಕ, ಕಲಶ ಪ್ರತಿಷ್ಠೆ, ಪರಿವಾರ ದೇವತೆಲೆಗೂ ಕಲಶ ಪ್ರತಿಷ್ಠೆ, ಶತರುದ್ರ ಪಾರಾಯಣ, ಕಲಾಶಾಭಿಷೇಕ ನಡಪಾದು ಮಧ್ಯಾಹ್ನ ಮಾ ಪೂಜೆ ಕರೆತದು ನುಪ್ಪು ಪ್ರಸಾದ ನಡತಂಡು. ಊರ ಪರವೂರ ಭಕ್ತರು ಅತಿ ಮಹಾರುದ್ರ ಯಾಗ ಸಮಿತಿದ ಪದಾಧಿಕಾರಿಲು ಸರ್ವ ಸದಸ್ಯರು ನಿಟಿಲಾಕ್ಷ ಸದಾಶಿವ ದೇವಸ್ಥಾನ ನೆಟ್ಲದ ಆಡಳಿತ ಸಮಿತಿದಕ್ಲು ಈ ಪೊರ್ತುಡಿತ್ತೇರು. ಮೇ 4 ಐತಾರ ಪುಲ್ಲೆಕಾಂಡೆ 5 ಅತಿ ಮಹಾರುದ್ರ ಯಾಗ ಸುರು ಆಪುಂಡು. ಕಾಂಡೆ 11 ಗಂಟೆಗೆ ಪೂರ್ಣಾಹುತಿ ಮಾ ಪೂಜೆ, ಕಲಶಾಭಿಷೇಕ, ಮಹಾ ಮಂತ್ರಾಕ್ಷತೆ, ಮಲ್ಲ ಮಟ್ಟದ ನುಪ್ಪು ಪ್ರಸಾದ, ಬೈಯಗ್ ಕಟೀಲ ಮೇಲುಡ್ದು ಶ್ರೀದೇವಿ ಮಹಾತ್ಮೆ ಆಟ ನಡಪೆರೆ ಉಂಡು.
ತಾಲೂಕುದ ಕುಡುಪು ಪಾಲ್ದಾನಡು ಹೊಸದಾದ ಎಂಪವರ್ ಇಂಟೀರಿಯರ್ಸ್ ಸಂಸ್ಥೆ ಸುರು ಆತಂಡ್ ತುಳುನಾಟಕ ಬೊಕ್ಕ ಸಿನಿಮಾ ಕಲಾವಿದರ್ ಭೋಜರಾಜ ವಾಮಜೂರು ಹೊಸ ಸಂಸ್ಥೆನು ಉದೀಪನ ಮಲ್ತೇರು. ಕುಡ್ಲ ತಾಲೂಕುದ ಕುಡುಪು ಪಾಲ್ದನೆಡು ಇಂಟೀರಿಯರ್ ಕೆಲಸಗಳ ಸಾಲ ಸವಲತ್ತು ಕೊರ್ಪುನ ಪೆರ್ಮೆಗ್ ಸಂದದ್ನ ಎಂಪವರ್ ಇಂಟೀರಿಯರ್ಸ್ ಹೊಸ ಸಂಸ್ಥೆನು ತುಳು ನಾಟಕ ಬೊಕ್ಕ ಸಿನಿಮಾ ಕಲಾವಿದರು ಭೋಜರಾಜ್ ವಾಮಂಜೂರು ಉದೀಪನ ಮಲ್ತೇರು. ಭೋಜರಾಜ್ ವಾಮಂಜೂರು ಪಾತೆರ್ದು ಕೆಲಸಗಾರರು ಗಿರಾಕಿಲು ಸೇರ್ದು ಮಾತೆರ್ನಲ ಎಡ್ಡೆಪ್ಪು ಬಯಕುನ ಎಡ್ಡೆ ಗುಣ ಸಂಸ್ಥೆದ ಯಜಮಾನಿರ್ನವು ಆದುಂಡು ಆತೆತ್ತು ಇಂಟೀರಿಯರ್ ಕೆಲಸಗಳ ಸಾಲದ ವ್ಯವಸ್ಥೆ ಮಲ್ತು ಕೊರ್ಪುನ ಒಂಜಿ ಸಂಸ್ಥೆ ಉಂದು ಆದುಂಡು. ಉಂದಿತ ಬುಲಿಚ್ಚಿಲ್ ದಿಟ್ಟಿಡು ಗಿರಾಕಿಲಿನ ಸಾಕಾರ ಅಗತ್ಯ ಮಿತ್ತಗು ನನಲಾತು ಶಾಕಿಲು ಶುರು ಆವಡುಂದು ಎಡ್ಡೆಪ್ಪು ಬಯಕೇರು. ಸಂಸ್ಥೆದ ತಾಪಕರು ನಿಶಾನ್ ಕೃಷ್ಣ ಭಂಡಾರಿ ಪಾತೆರ್ದು ನಮ್ಮಲ್ಪ ಫರ್ನಿಚರ್ ಸೋಫಾ ಸೆಟ್ ಸೇರ್ದು ಇಲ್ಲಡ್ ಗಡಸುನ ಪೀಠ ಸಾಧನಗಳು ಪುಜ್ಜ ಬಡ್ಡಿ ಬಿಲಿಟ್ ಕುರೊಂದುಂಡು. ಗುಣಮಟ್ಟದ ಇಂಟೀರಿಯರ್ ಕೆಲಸ ಮಲ್ತು ಕೊರ್ಪುಣಿತ ಒಟ್ಟುಗು ಸಾಲದ ವ್ಯವಸ್ಥೆಯಿಂದ ಮಲ್ಪುನ ಶುರೂತ ಶೋರೂಮು ನಮ್ಮ ವಾದುಂಡು ಪಂಡೇರು. ದೀಪಕ್ ಶೆಟ್ಟಿ ಪಾತಿರ್ದು ಇಲ್ಲಗ ಬೋಡೈನ ಮಾತ ಫರ್ನಿಚರ್ ಪೀಠ ಸಾಧನಗಳುಂಡು ಹೊಸ ನಮೂನೆಡು ಪಿದೈ ಅಂಗಣ ಉಲಾಂಗಣ ಇಂಟೀರಿಯರ್ ವಿನ್ಯಾಸ ಮಲ್ಪುವಂದು ಪಂಡೇರು. ಸಂತ ತೆರೆಸ ಇಂಗ್ರೇಜಿದ ಧರ್ಮಗುರು ಆಲ್ಬನ್ ಡಿಸೋಜಾ ಆಶೀರ್ವಚನ ಕೊರಿಯರು. ಮುಖ್ಯ ಕಾರ್ಯತುವನ್ನಾಧಿಕಾರಿ ಕಿಶನ್ ಆಚಾರ್ಯ, ನಮಿತಾ ನಿಶಾನ್, ಸಂಸ್ಥೆಯ ನಿರ್ದೇಶಕರು ಚಂದ್ರಶೇಖರ, ಗೋಕುಲ ಮಾರ್ಟ್ ಮುಖ್ಯ ಕಾರ್ಯತುವನ್ನಾಧಿಕಾರಿ ಲೋಹಿತ್ ಶೆಟ್ಟಿ ಕಾರ್ಯಕ್ರಮಟು ಪಾಲ್ಗೊಂಡರು. ಎಂಪವರ್ ಇಂಟೀರಿಯರ್ಸ್ ಪಂಡದು ನಮ್ಮ ಕುಲಶೇಖರಡ್ದು ಉಲೈ ಬಂದಾಗ ನಮ್ಮ ಕ್ಯಾಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್ದ ಕೈತಲೆಡು ಉಪ್ಪುನಂಚಿನ ಒಂಜಿ ಶೋರೂಮ್ ಮಲ್ದ ನಮ್ಮ ಇಂಟೀರಿಯರ್ದ ಬೊಕ್ಕ ಫರ್ನಿಚರ್ ಐಟಮ್ಸ್ದ ನೆಟ್ ಇಲ್ಲಗ ಬೋಡೈನ ಮಾತ ಐಟಮ್ಸ್ ಹತ್ತಂದೆ ಮುಲ್ತ ವಿಶೇಷತೆ ದಾದ ಬಂದಾಗ ಇಂಟೀರಿಯರ್ಗೆ ಎಲ್ಲ ಲೋನ್ ಕೊರ್ಪುಜೇರು ಮುಲ್ಪಡ್ದು ನಮ್ಮ ಇಂಟೀರಿಯರ್ದ ನಮ್ಮ ಬೇಲೆ ಮಲ್ಪುನಾಂಡ ಕಿಚನ್ ವಾರ್ಡ್ರೋಬು ಆತನ ಬೆಡ್ರೂಮ್ದ ವಾರ್ಡ್ರೋಬು ಕೆಲ್ಸಗೆ ಬೋಡಾಯಿನಂಚಿನ ಲೋನ್ ಫೆಸಿಲಿಟಿ ನಮ್ಮ ಈ ಸಂಸ್ಥೆ ತಿಕ್ಕೊಂಡು ಅಂಚಿನ ಒಂಜಿ ವ್ಯವಸ್ಥೆ ಮುಲ್ಪ ಮಲ್ದಿಂಡು ಒಕ್ಕ ಮಾತಿರ್ನಲ್ಲ ಸಹಕಾರ ಬೋರ್ಡು ಬಣ್ಣದ ಕೇನೊಂದು ಫರ್ನಿಚರ್ಡ್ ಸೋಫಾ ಸೆಟ್ ಹಿಡಿದು ಬತ್ತಿನ ನಮಕ್ ಮಸ್ತ್ ಐಟಮ್ಸ್ ಉಂಡು, ಕಾಟ್ಸ್ ಉಂಡು, ಬೊಕ್ಕ ವೆರಿ ರೀಸನೇಬಲ್ ರೇಟೆಡ್ ವಿತ್ ಕ್ವಾಲಿಟಿ ಮೆಟೀರಿಯಲ್ ದೊಟ್ಟುಗು ಮಲ್ದಿನಂಚಿನ ಪ್ರೊಡಕ್ಟ್ಸ್ ನಮ್ಮ ಮುಲ್ಪ ಕೊರೊಂದುಲ್ಲೆ. ಅಂದು ಎಂಪವರ್ ಇಂಟೀರಿಯರ್ಸ್ದ ಫಸ್ಟ್ ಔಟ್ಲೆಟ್ ಅದು ಉಂಡು. ಇಂಚಿನ ಬ್ರಾಂಚಸ್ ಆಲ್ರೆಡಿ ನಮ್ಮಡ ಮೆಟೀರಿಯಲ್ಸ್ ಪಂಡ ವರ್ಕ್ಶಾಪ್ ನಮ್ಮ ಪಚ್ಚನಾಡಿ ಹಿಡಿತಿನ ಹಿಡ್ದವರ ಮುಲ್ಪ ಕೈತಲ್ಲ ಹಿಡಿದಿತ್ತಿನ ಹಿಡ್ದವರ ಎಂಕ್ಲೆ ಮಲ್ಪ ಈಸಿ ಅವನು. ಎಂಪವರ್ ಇಂಟೀರಿಯರ್ಸ್ ಈ ಸಂಸ್ಥೆಯೇ ಉದ್ಘಾಟನೆ ಆಗಿ ನಮ್ಮ ನೀರು ಮಾರ್ಗದಲ್ಪನೆ ಮಸ್ತ್ ಖುಷಿ ಅವನುಂಡು. ಒಂದು ನಮ್ಮ ಸಂಸ್ಥೆ ಅಂತ ಪನಿಯರೆ ದಯಪಂಡ ಇಂಪೀರಿಯರ್ಡ್ ಏನು ಜಾಯಿನ್ ಆದ ನಿಶಾನೊಟ್ಟಿಗೆ ಒಂದು 2.5 ವರ್ಷ ಕರೀಡು ಅಲ್ತಿರ್ದ ಬೊಕ್ಕ ಎನ್ನ ಜೀವನದ ಅದನ್ನ ಬಲ್ಪು ತೋಜಿ ಲೆಕ್ಕ ಬಲ್ಪು ತೋಜಿದ್ದೀನಿ ಅವೇ ಬಲ್ಪುಡೆ ಹೊಂದಿಲ್ಲೈತೆ ಮಸ್ತ್ ಖುಷಿ ಅವನುಂಡು. ಇಂಚಿನ ಮಸ್ತ್ ಮಧ್ಯಮ ವರ್ಗದ ಜನಕ್ಲಿಗೆ ಕೈ ಪತ್ತೊಂದು ದಿರ್ತದೆ ನಡಪ ಒಂದು ಬೊಪ್ಪಿನಂಚಿನ ಶಕ್ತಿ ಸಾಮರ್ಥ್ಯ ಈ ಸಂಸ್ಥೆಗುಂಡು. ನಿಶಾನನ ವಿಷಯ ಬಂದಾಗ ಮತ್ತು ಮುಖ್ಯ ರೂವಾರಿ ನಿಶಾನನ್ನೇ ಅರ್ನ ವಿಚಾರ ಬಂದಾಗ 6 ಲೆಡ್ಡೆವಡು ಅನ್ನೊಟ್ಟಿಗೆ ಇತ್ತಿನಕ್ಕೂ ಲೆಡ್ಡೆವಡು ಅಂಚಿನ ಮನಸ್ಥಿತಿ ಇತ್ತಿನ ಅಂಚೋದು ಪುನಗ ಯಾನ ಈ ಸಂಸ್ಥೆಗೆ ಜಾಯಿನ್ ಆದ 2.5 ವರ್ಷ ಕರೀಡು ಮಸ್ತ್ ನಿಷ್ಠೆಡು ಮಾತೆಲ್ಲ ಎಡ್ಡೆವಾಡು ಉಂಟು ಒಂಜೇ ದೇಹ ಹೊತ್ತೊಂದು ಮಾತೆಲ್ಲ ಎಡ್ಡೆವಾಡು ಉಂಟು ಒಂಜೇ ಮನಸ್ಸನ್ನು ಹೊತ್ತೊಂದು ನಿಂಬರ್ಪಣಂಚಿನ ಈ ಸಂಸ್ಥೆ ಮಾತೆಲ್ಲ ಮಸ್ತ್ ಖುಷಿಟ್ಟು ನೆಟ್ಟು ವರ್ಕ್ ಮಲ್ತೊಂದಿದ್ದೇವೆ. ನಮ್ಮ ಹೊಸ ಶಾಖಾ ಕಚೇರಿ, ಮೊದಲ ಶಾಖಾ ಕಚೇರಿ ಇವತ್ತು ಮಂಗಳೂರಿನ ಪಾಲ್ದನೆ ಎನ್ನುವ ಪ್ರದೇಶದಲ್ಲಿ ಇವತ್ತು ಓಪನ್ ಆಗಿದೆ. ನಮ್ಮ ಪಕ್ಕದ ಚರ್ಚಿನ ಫಾದರ್ ಆಗಿರತಕ್ಕಂಥ ರೆನಾಲ್ಡ್ ಇವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಹಾಗೆ ನಮ್ಮ ಮಂಗಳೂರಿನ ಖ್ಯಾತ ಹಾಸ್ಯ ಕಲಾವಿದರಾಗಿರತಕ್ಕಂಥ ಭೋಜರಾಜ್ ವಾಮಂಜೂರು ಇವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಾಗೆ ನಮ್ಮ ಕಂಪನಿಯ CEO ನಿಶಾನ್ ಕೃಷ್ಣ ಭಂಡಾರಿ, ಹಾಗೆ ಇಂಟೀರಿಯರ್ಸ್ ಇದರ CEO ಮಿಸ್ಟರ್ ಕಿಶನ್ ಆಚಾರ್ಯ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಸಪೋರ್ಟನ್ನು ಸಹಕಾರ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇವತ್ತು ಪ್ರಥಮವಾದ ಒಂದು ನೂತನ ಶಾಖಾ ಕಚೇರಿ, ಅದೇ ರೀತಿ ಮೇಯ್ನ್ ಆದ ಆಫೀಸ್ ಇವತ್ತು ಇಲ್ಲಿ ಓಪನ್ ಆಗಿದೆ. ನಮ್ಮಲ್ಲಿ ಮನೆಗೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯ ಒಂದು ಫರ್ನಿಚರ್ ಉಪಕರಣಗಳು
ಅವೈಲೇಬಲ್ ಇದೆ. ಅದರ ಜೊತೆಗೆ ಇಂಟೀರಿಯರ್ ವರ್ಕನ್ನು ಕೂಡ ನಾವು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೇವೆ. ಇವತ್ತಿನ ಯುಗದಲ್ಲಿ ಹೊಸ ಮನೆ ಜೊತೆಗೆ ಹೊಸ ಒಳಾಂಗಣ ಮತ್ತು ಹೊರಾಂಗಣ ವಿನ್ಯಾಸ ಎರಡಕ್ಕೆ ಕೂಡ ನಾವು ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ. ಬಂಟ್ವಾಳ ತಾಲೂಕು ಕಾವಳಮೂಡೂರು ಗ್ರಾಮದ ಕೊಂಬೇಲ್ಗುತ್ತದ ಪೊಸ ಧರ್ಮ ಚಾವಡಿ ಶ್ರೀ ಧರ್ಮರಸು ದೈವಂಕುಲು ಬೊಕ್ಕ ಪರಿವಾರ ದೈವಲನ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ನಡಪಾಯನ ಲೆಕ್ಕಡು ಶುಕ್ರಾರ ಬೈಯಡ್ದು ರಾತ್ರಿ ಮುಟ ಬೇತೆ ಬೇತೆ ದೈವಲಿಗ್ ಧರ್ಮ ನೇಮ ಕೊರಿಯರ್. ಬಂಟ್ವಾಳ ತಾಲೂಕು ಕಾವಳ ಮೂಡೂರು ಗ್ರಾಮದ ಕೊಂಬೇಲ್ಗುತ್ತು ಪೊಸ ಧರ್ಮಚಾವಡಿ ಶ್ರೀ ಧರ್ಮರಸು ದೈವಂಕುಲು ಬೊಕ್ಕ ಪರಿವಾರ ದೈವಲನ ಕಲಶಾಭಿಷೇಕದ ಒಟ್ಟುಗು ಪಿರ ಪ್ರತಿಷ್ಠೆ ಬೊಕ್ಕ ಧರ್ಮ ನೇಮದ ಕಾರ್ಯರು ಏಪ್ರಿಲ್ 30 ಮೇ ಮೂಜಿಮುಟ್ಟ ನಡತನುಂಡು. ಕಾರಿಂಜ ಕೊಡಂಬೊಟ್ಟು ರಾಘವೇಂದ್ರ ಭಟ್ ಸಾಂತ್ಯಾರ ಲಕ್ಷ್ಮೀಪ್ರಸಾದ್ ತಂತ್ರಿಯರ್ನ ಪೌರೋಹಿತ್ಯಡು ಗುರುವಾರ ಪ್ರತಿಷ್ಠಾಪನೆ ಬ್ರಹ್ಮಕಲಶ ನಡಪಾದು ಶುಕ್ರಾರ ದೈವಲೇಗ್ ಧರ್ಮ ನೇಮಗು ಅಟಣೆ ಆಗಿತ್ತಂಡು. ಮಧ್ಯಾಹ್ನದ ಬುಕ್ಕ ಕಾವಳ ಮಾಗಣೆ ಬಲ್ಲೋಡಿಗುತ್ತುಡ್ದು ಕೊಡಮಂದಾಯ ದೈವದ ಭಂಡಾರ ಕೊಂಬೇಲುಗುತ್ತುಗು ಬತ್ತದು ಬಯ್ಯಗು ಶುರೂಕು ಮೂಲ ಮೈಸಂದಾಯ ಶ್ರೀ ದೈವಂಕುಲು ದೈವಲಿಗ್ ಧರ್ಮನೇಮ ಕೊರಿಯರು. ರಾತ್ರಿ ಗಡಿ ಹಿರಿಯಾಯ ಕೊಡಮಂದಾಯ ಲೆಕ್ಕಸಿರಿ ಮೈಸಂದಾಯ ಪಿರಿ ಚಾಮುಂಡಿ ಜುಮಾದಿ ಬಂಡ ವರ್ಣರ ಪಂಜುರ್ಲಿ ಕಲ್ಲುಟ್ಟಿ ಕಲ್ಕುಡ ದೈವರನ ಧರ್ಮನೇಮ ನಡತದೆ. ವಿನಯಚಂದ್ರ ಬಂಗೇರ ಕೊಂಬೇಲುಗುತ್ತು, ಪುರುಷೋತ್ತಮ ಪೂಜಾರಿ ಕೊಂಬೇಲುಗುತ್ತು, ಆನಂದ ಬಂಗೇರ, ರಾಮಚಂದ್ರ ಬಂಗೇರ ಕೊಂಬೇಲುಗುತ್ತು ಕುಟುಂಬದಕ್ಕಲು ಊರ ಪರವೂರ ದೈವ ಭಕ್ತಿರು ದೈವಲಿನ ಇಂಬು ನಟ್ಟೊಂದು ಧರ್ಮನೇಮ ತೂದು ಬೂಲ್ಯ ಪ್ರಸಾದದೆ ತೊಂಡೇರು.
ಕುಡ್ಲದ ಬಿಕಣ್ಣಕಟ್ಟೆ ಕಂಡಿಟ್ಟು ಶ್ರೀ ಹರಿಹರ ಪಾಂಡುರಂಗ ವಿಠಲ ಭಜನಾ ಮಂದಿರ ಟ್ರಸ್ಟ್ದ ನಿಲಿಟ್ಟು ಭಜನಾ ಮಂದಿರದ 100ನೇ ವರ್ಷದ ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮ ಶುಕ್ರವಾರ ನಡೆತಂಡು. ಕುಡ್ಲದ ಬಿಕರ್ನಕಟ್ಟೆ ಕಂಡಿಟ್ಟು ಶ್ರೀ ಹರಿಹರ ಪಾಂಡುರಂಗ ವಿಠಲ ಭಜನಾ ಮಂದಿರ ಟ್ರಸ್ಟ್ ಭಜನಾ ಮಂದಿರ ಕಟ್ಟದ 100 ವರ್ಷ ಆಯ್ನಲೆ ಕೊಡು ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮ ಶುಕ್ರವಾರ ನಡಪಾಂಡು. ಶ್ರೀ ಪಾಂಡುರಂಗ ವಿಠಲ ದೇವಿನ 5ನೇ ಪ್ರತಿಷ್ಠೋತ್ಸವ ಬೊಕ್ಕ ರುಕುಮಾಯಿ ದೇವಿನ 24ನೇ ಪ್ರತಿಷ್ಠೋತ್ಸವ ನಡಪಾಯರು. ಆಲೆಕೊಡು ದೇವರಿಗೆ ಶತಕಲಶಾಭಿಷೇಕ ಸಚ್ಚಿದಾನಂದ ನೀಗ್ಲಿ ಪೌರೋಹಿತ್ಯುಡು ನಡಪಾಂಡು. ಕಾಂಡೆ ಪ್ರಾರ್ಥನೆ, ಪುಣ್ಯ ಹವನ, ಗಣಪತಿ ಹವನ, ಪಂಚಾಮೃತ, ಪೇರು, ಬೊಂಡ, ಅಷ್ಟೋತ್ತರ ಕಲಶಾಭಿಷೇಕ, ಮಹಾಪೂಜೆ ನಡತಂಡು. ಸಾರ್ವಜನಿಕ ನುಪ್ಪು ಪ್ರಸಾದ ಅಟಣೆ ಆದಿತ್ತಂಡು. ಹರಿಹರ ಪಾಂಡುರಂಗ ವಿಠಲ ಭಜನಾ ಮಂದಿರದ ಗುರುಕಾರ್ಯರು, ಟ್ರಸ್ಟಿಲು, ಕಾರ್ಯಕಾರಿ ಸಮಿತಿ ಸದಸ್ಯರು ಬೊಕ್ಕ ಸರ್ವ ಸದಸ್ಯರು ಈ ಪೊರ್ತುಡಿತ್ತಿರು. ಮುಲ್ಕಿ ಸೀಮೆ ವರ್ಮಬಾಕಣೆ ಅಧಿಕಾರಿ ಒಟ್ಟು ಗ್ರಾಮದ ಕಕ್ವ ಕೊಲಕಾಡಿ ಬರ್ಕೆ ಕೋಟ್ಯಾನ್ ಮೂಲಸ್ಥಾನ ಧರ್ಮಚಾವಡಿ ಕಾಂತಬಾರೆ ಬೂದಬಾರೆ ಬೊಕ ರಾಜನ್ ದೈವಲಿನ ಸಾನ್ನಿಧ್ಯಡು ಶುಕ್ರವಾರ ಬೈಯರ್ದು ರಾತ್ರಿ ಮುಟ ಸತ್ಯದೇವತೆ ಜಾರಂದಾಯ ಬಂಟ ಮರ್ಲ್ ಜುಮಾದಿ ಬಂಟ ಬೊಕ ಅಣ್ಣಪ್ಪ ಪಂಜುರ್ಲಿ ದೈವಲಿಗ್ ನೇಮ ಕೊರಿಯರು. ಮುಲ್ಕಿ ಸೀಮೆ ಒರ್ಂಬಮಾಗಣೆ ಅಧಿಕಾರಿ ಬೊಟ್ಟು ಗ್ರಾಮದ ಕಕ್ಪೊ ಕೊಲಕ್ಕಾಡಿ ಬರ್ಕೆ ಕೋಟ್ಯನ್ ಮೂಲಸ್ಥಾನದ ಧರ್ಮಚಾವಡಿಡು ಶ್ರೀ ಕಾಂತಬಾರೆ ಬೂದಬಾರೆ ಸರಳ ಜುಮಾದಿ ಜಾರಂದಾಯ ಬಂಟ ಬೊಕ ಪರಿವಾರ ದೇವಲಿನ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ ನೇಮ ಏಪ್ರಿಲ್ 29ಕ್ಕೆ ಶುರುವಾದ ಮೇ 3 ಮುಟ್ಟ ನಡೆತನುಂಡು. ಕುಡ್ಲದ ಅಡುಮರೋಲಿ ರವಿತಂತ್ರಿಯರ್ನ ಪೌರೋಹಿತ್ಯಡು ಹಳೆಯಂಗಡಿ ಮೋಹನ ಪೂಜಾರಿಯರ್ನ ದುಂಬಾಳ್ತಿಡು ಮಾತಾ ಕಾರ್ಯಲು ಅಟಣೆ ಆದಿತ್ತಂಡು. ಶುಕ್ರವಾರ ಬೈಯಡ್ದು ರಾತ್ರಿ ಮುಟ್ಟ ಸತ್ಯದೇವತೆ ಜಾರಂದಾಯ ಬಂಟ ಸರಳ ಜುಮಾದಿ ಬಂಟ ಮರ್ಲ ಜುಮಾದಿ ಬಂಟ ಬೊಕ ಅಣ್ಣಪ್ಪ ಪಂಜೂರ್ಲಿ ದೈವಲಿಗೆ ನೇಮ ಕುರ್ದು ಇಂಬುನ ಟೊಂಡೆರು. ಕಕ್ವ ಕೊಲಕಾಡಿ ಬರ್ಕೆ ಕೋಟೆನ್ ಮೂಲಸ್ಥಾನ ಕುಟುಂಬದಕ್ಲು ಊರ ಪರವೂರ ಭಕ್ತರು ದೈವಲಿನ ನೇಮ ತೂದು ಬೂಲ್ಯದ ತುಂಡಿರು. ಕಕ್ವ ಕೊಲಕಾಡಿ ಬರ್ಕೆ ಕೋಟೆನ್ ಮೂಲಸ್ಥಾನದ ಗುರುಕಾರ್ಯರು ವಿಶಾಲ್ ಎಲ್ ಸಾಲ್ಯನ್, ಒತ್ತು ಗುರುಕಾರ್ಲು ಕಮಲಾಕ್ಷ ಕೋಟ್ಯನ್ ಒಡಿಪು ಬುಕ ಭಾಸ್ಕರ ಕೋಟ್ಯನ್ ಕಟಪಾಡಿ, ಕಾರ್ಯಂತಿರ್ ಗಣೇಶ್ ಕೋಟ್ಯನ್ ಬರ್ಕೆ ಪಣವುದ ಗುರುಕಾರ್ಲು ಪ್ರಜ್ವಲ್ ಪೂಜಾರಿ ಬುಕ ಚೇತನ್ ಕರ್ಕೇರ, ಜೊತೆ ಕಾರ್ಯಂತಿರ್ ಕಿರಣ್ ಬರ್ಕೆ ಬುಕ ಪ್ರಖ್ಯಾತ್ ಆರ್ ಪೂಜಾರಿ, ಮರ್ಯಾದಿ ಗುರುಕಾರ್ಯರು ಊರ್ಮಿಳಾ ರಮೇಶ್ ಕುಮಾರ್ ಸದಾಕರ ಹೆಜಮಾಡಿ, ಸಹದೇವ ಕೋಟ್ಯನ್ ಕಾಪು, ರೋಹಿತ್ ಪಿ ಸುವರ್ಣ, ಹೊನ್ನಮ್ಮ ಜಿ ಕರ್ಕೇರ ಬೊಳ್ಳೂರು, ಉಮಾ ಸಾಲ್ಯನ್ ಕಾರ್ನಾಡ್ ಬುಕ ಸದಾಶಿವ ಪೂಜಾರಿ ತೋಕೂರು ಈ ಪೊರ್ತುಡಿತ್ತೇರು.
ಗ್ರಾಮದ ಕೂಚಿಮನೆ ಉಳ್ಳಾಯ ದೇವರು ಜುಮಾದಿ ಬಂಟ ಬೊಕ ಪರಿವಾರ ದೈವಲಿನ ಟ್ರಸ್ಟ್ದ ನಿಲೆಟು ಕೂಚಿಮನೆ ಕರ್ಕೇರ ಕುಟುಂಬದಕ್ಲಿನ ಮೂಲಸ್ಥಾನದ ಧರ್ಮ ಚಾವಡಿಡು ಗುರುವಾರ ಕೊಡಮಂದಾಯ ಸರಳ ಜುಮಾದಿ ಬಂಟ ಅಣ್ಣಪ್ಪ ಪಂಚುರ್ಲಿ ಬೊಕ ಕಾಂತೇರಿ ಜುಮಾದಿ ಬಂಟ ದೈವಲಿನ ನೇಮ ನಡೆತಂಡ. ಕುಡ್ಲೆ ತಾಲೂಕು ಕುಳಾಯಿ ಗ್ರಾಮದ ಶ್ರೀ ಕೂಚಿಮನೆ ಉಳ್ಳಾಯ ದೇವರು ಜುಮಾದಿ ಬಂಟ ಬೊಕ ಪರಿವಾರ ದೇವಲಿನ ಟ್ರಸ್ಟ್ದ ನಿಲೆಟ್ಟು ಕೂಚಿಮನೆ ಕರ್ಕೇರ ಕುಟುಂಬದಕ್ಕಿನ ಮೂಲಸ್ಥಾನದ ಧರ್ಮ ಚಾವಡಿದ ಒಕ್ಕೆಲು ಬೊಕ ಕುಟುಂಬ ದೈವಲಿನ ಪಿರ ಪ್ರತಿಷ್ಠೆ ಬೊಕ ನೇಮ ಏಪ್ರಿಲ್ 27 ಮೇ 4 ಮುಟ್ಟ ನಡೆತದುಂಡು. ಗುರುವಾರ ಬೈಗೆ ಕೊಡಮಂದಾಯ ನೇಮ ರಾತ್ರಿ ಸರಳ ಜುಮಾದಿ ಬಂಟ ಅಣ್ಣಪ್ಪ ಪಂಜುರ್ಲಿ ಬೊಕ ಕಾಂತೇರಿ ಜುಮಾದಿ ಬಂಟ ದೇವಲಿನ ನೇಮ ನಡೆತಂಡೆ. ಕೂಚಿಮನೆ ಕರ್ಕೇರ ಕುಟುಂಬದಕ್ಲು ಊರ ಪರ ಊರ ಭಕ್ತಿರು ನೇಮ ತೂದು ಬೂಲ್ಯದ ತುಂಡಿರು. ಕೂಚಿಮನೆ ಉಳ್ಳಾಯ ದೇವರು ಜುಮಾದಿ ಬಂಟ ಬೊಕ ಪರಿವಾರ ದೇವರಿನ ಟ್ರಸ್ಟ್ದ ತಾಪಕ ಗುರ್ಕಾರಿರು ಡಿಎಂ ಕರ್ಕೇರ ಕುಳಾಯಿ ಗುರ್ಕಾರಿರು ಸತೀಶ್ ಕರ್ಕೇರ ಕೂಚಿಮನೆ ಕಾರ್ಯಂತಿರು ಪ್ರವೀಣ್ ಕೆ ಕರ್ಕೇರ ಕೋಡಿಕಲ್ ಪಣವದ ಗುರ್ಕಾರಿರು ಗಂಗಾಧರ ಕರ್ಕೇರ ಮೂಡುಬೊಟ್ಟು ಕುಳಾಯಿ ಬೊಕ ಮಾತ ಸದಸ್ಯರು ರಾಜನ್ ದೇವಲಿನ ಪೂಜಾರಿ ಜಗನ್ನಾಥ ಎಸ್ ಪೂಜಾರಿ ಬೊಕ ಕುಟುಂಬ ದೇವಲಿನ ಪೂಜಾರಿ ನಾಗೇಶ್ ಕರ್ಕೇರ ಕೋಡಿಕಲ್ ಜೀರ್ಣೋದ್ಧಾರ ಸಮಿತಿ ಗುರ್ಕಾರಿರು ಮಾಧವ ಕರ್ಕೇರ ಕೋಡಿಕಲ್ ಮರ್ಯಾದಿ ಗುರ್ಕಾರಿರು ಚಂದ್ರಹಾಸ ಕರ್ಕೇರ ಮೂಡುಬೆಟ್ಟು ಕಾರ್ಯಂತಿರು ವೆಂಕಟೇಶ ಕರ್ಕೇರ ಕೂಚಿಮನೆ ಪಣವುದ ಗುರ್ಕಾರಿರು ಜತೀನ್ ಅಂಚನ್ ಹೊಸಮನೆ ಬೊಕ ಮಾತಾ ಸದಸ್ಯರು ಈ ಪುರ್ತುಡಿತ್ತೇರು.
ಬೆದ್ರದ ಒಂಟಿಕಟ್ಟದ ಶ್ರೀ ಹರಿನಿವಾಸ ಇಲ್ಲಡು ಶುಕ್ರಾರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಲೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆತಂಡ ಕರಿನ ದೀಪಾವಳಿ ಹಿಡಿದು ಬೊಕ್ಕ ತಿರ್ಗಾಟ ಶುರು ಮಲ್ತದ್ನ ಆಟದ ಮೇಳಲು ಪಿರ ತನುಕುಲಿನ ಕ್ಷೇತ್ರ ಸೇರಿದು ಅಕೇರಿದ ಸೇವೆ ಆಟ ಗೊಬ್ಬರನ ಮೂಜಿವಾರ ಮಾತ್ರ ಉರಿದಿದೆ. ನಾಡ್ದ ಪುದರ್ಪೊಯ್ ದೇವಸ್ಥಾನಲಿನ ಪುದರಡು ನಡತಂದುಪನ ಆಟದ ಮೇಳಲು ಭಕ್ತಿರ್ನ ಅಭಿಮಾನಿಲಿನ ಸೇವೆ ಆಟೋಲೆನ್ನು ಗೊಬ್ಬುದು ತೋಜಾದು ಪತ್ತನಾಜಗಾನಗ ಗೆಜ್ಜೆಗಿರುಪೇರು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿದ ಆಜಿ ಮೇಳಲು ಇತ್ತಿದು ಭಕ್ತಿರು ಕಲಾಭಿಮಾನಿಲು ಹೆಚ್ಚಾದು ಶ್ರೀದೇವಿ ಮಹಾತ್ಮ ಪ್ರಸಂಗನು ಸೇವೆ ಆಟ ಅದು ಗೊಬ್ಬಾವದುಲ್ಲೇರೆ. ಬೆದ್ರ ಒಂಟಿಕಟ್ಟದ ಶ್ರೀಹರಿ ನಿವಾಸ ಇಲ್ಲಡು ಶುಕ್ರವಾರ ಕಟೀಲ್ ಮೇಳೊಡ್ದು ಶ್ರೀದೇವಿ ಮಹಾತ್ಮ ಸೇವೆ ಆಟ ನಡೆತಂಡು. ಸುಮಿತ್ರ ಡೈವೋಕ್ಸ್ ಬೊಂಬಾಯಿ ಬೊಕ್ಕ ಸುಮಿತ್ರ ಅಲ್ಯೂಮಿನಿಯಂ ಬೊಕ್ಕ ಹಾರ್ಡ್ವೇರ್ ಬೆದ್ರದ ಶ್ರೀಮತಿ ಸುಗಂಧಿ ಹರೀಶ್ ಅಮೀನ್ ಬೊಕ್ಕ ಜೋಕ್ಲು ಈ ಸೇವೆ ಆಟ ಅಟ್ಟಣೆ ಮಲ್ತಿದ್ದೇವೆ. ಚೌಕಿ ಪೂಜೆ ಶುರು ಆದ ಆಟ ಶುರುವಾಂಡು ಊರ್ದ ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲ್ದ ಭಕ್ತರು ಸೇವಾ ಕರ್ತುಲಾಯಿನ ಶ್ರೀಮತಿ ಸುಗಂಧಿ ಹರೀಶ್ ಅಮೀನ್ ಬೊಕ್ಕ ಜೋಕ್ಲು ಆಟ ಮೇಳದ ದೇವಿಯನ್ನ ಪ್ರಸಾದದ ತಂದು ಆಟ ತುಯ್ಯರು. ಉಂದಿತು ಈ ರೀತ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.